ಹಲೋ ನಮಸ್ತೆ ಎಲ್ರಿಗೂ. ಇವತ್ತು ನಿಮ್ಗೆ ಇನ್ನೊಂದು ಅದ್ಭುತವಾಗಿರುವಂಥ ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದು ನನ್ನ ತುಂಬ ಫೇವ್ರೇಟ್. ರಿನಿ ಅವ್ರದ್ದು ಬಾಲಿವುಡ್ ಫಿಲ್ಟರ್ ಪ್ರೈಮರ್ ಅಂತ ಅಂದ್ಬಿಟ್ಟು. ಇದು ಯಾಕೆ ನಂಗೆ ತುಂಬ ಇಷ್ಟ, ಇದರ ಸ್ಪೆಷಾಲಿಟಿ ಏನು ಅಂತ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡೋದು ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಿಮಗೆ ಪ್ರೈಮರ್ ಯಾಕೆ ಉಪಯೋಗ ಮಾಡಬೇಕು ಅಥವಾ ಉಪಯೋಗ ಮಾಡ್ತಾರೆ ಅನ್ನೋದು ತುಂಬ ಜನರಿಗೆ ಗೊತ್ತಿರುತ್ತೆ. ಆದರೆ ತುಂಬ ಪ್ರೈಮರ್ಗಳಲ್ಲಿ ಏನು ಅಂತಂದರೆ, ಮೇಕಪ್ ಮಾಡೋಕ್ಕಿಂತ ಮುಂಚೆ ನಾವು ಪ್ರೈಮರನ್ನು ಮೇಕಪ್ ಸೆಟ್ ಆಗಬೇಕು ಪರ್ಫೆಕ್ಟಾಗಿ. ಫೌಂಡೇಶನ್ ಕ್ರೀಮ್ ಹಾಕುವಾಗ ಅಥವಾ ಮೇಕಪ್ ಮಾಡೋಕ್ಕಿಂತ ಮುಂಚೆ ಕ್ಲೀನಾಗಿ ನಮಗೆ ಆ ಬೇಸ್ ಸೆಟ್ ಆಗಬೇಕು ಅಂತ ಯೂಸ್ ಮಾಡ್ತೀವಿ. ಅಂದರೆ ಮುಖದಲ್ಲಿ ಸ್ಪಾಟ್ಸ್ ಇದ್ದರೆ ಅದು ಕೂಡ ಕೆಲವು ಪ್ರೈಮರ್ಗಳು ಅದನ್ನ ಕ್ಲಿಯರ್ ಮಾಡುತ್ತೆ. ಆದರೆ ತುಂಬ ಪ್ರೈಮರ್ಗಳು ನಿಮ್ಗೆ ಏನು ಅಂತ ಅಂದರೆ ಸ್ಪಾಟ್ಸ್ಗಳನ್ನು ಕವರ್ ಮಾಡಲ್ಲ ಮತ್ತು ಓಪನ್ ಪೋರ್ಸ್ಗಳಿದ್ರೆ ಅದನ್ನ ಕವರ್ ಮಾಡಲ್ಲ. ಈ ರಿನಿ ಅವ್ರದ್ದು ಬಾಲಿವುಡ್ ಫಿಲ್ಟರ್ ಅನ್ನುವಂತಹ ಪ್ರೈಮರ್ದು ಸ್ಪೆಷಾಲಿಟಿ ಏನು ಅಂತಂದರೆ, ನಿಮ್ಗೆ ಗೊತ್ತಿರುತ್ತೆ ಬಾಲಿವುಡ್ ಫಿಲ್ಟರ್ ಅಂತಂದರೆ ನಾವು ಫೋಟೋಗೆಲ್ಲ ಫಿಲ್ಟರ್ ಹಾಕಿದಾಗ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಮುಖ ಕಾಣುತ್ತಲ್ವ ಫೋಟೋದಲ್ಲೆಲ್ಲ. ಅದೇ ಥರ ನಿಮಗಿದು ರಿಯಲ್ ಲೈಫಲ್ಲಿ ಮೇಕಪ್ ಆದ ನಂತರ ರಿಯಲ್ ಲೈಫಲ್ಲಿ ಆ ಥರ ಸ್ಮೂತು ಮತ್ತು ಆ ಥರ ಫಿಲ್ಟರ್ ಮಾಡಿರುವಂಥ ಎಫೆಕ್ಟಲ್ಲಿ ನಿಮ್ಮ ಮೇಕಪ್ಪನ್ನು ಕಾಣೋ ಥರ ಮಾಡುತ್ತೆ. ಅದೇ ಈ ಪ್ರಾಡಕ್ಟಿನ ಸ್ಪೆಷಾಲಿಟಿ. ಅದಕ್ಕೆ ಇದನ್ನ ಬಾಲಿವುಡ್ ಫಿಲ್ಟರ್ ಅಂತಲೇ, ಫಿಲ್ಟರ್ ಪ್ರೈಮರ್ ಅಂತಲೇ ಹೇಳ್ತಾರೆ. ಸೊ ನಿಮ್ಗೆ ಏನು ಅಂತಂದರೆ, ಇದ್ರದ್ದು ಇನ್ನೊಂದು ಏನು ಅಂತಂದರೆ ತುಂಬ ಲೈಟ್ ವೆಯ್ಟ್, ಇದು ಜೆಲ್ ಬೇಸ್ಡ್ ಟೆಕ್ಸ್ಚರ್ ಇದೆ. ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ನೋಡಿ, ಪಿಂಕ್ ಆಗಿದೆ. ಜಸ್ಟ್ ನೋಡಿ ಕ್ಲೀನಾಗಿ ಎಷ್ಟು ಜೆಲ್ ಬೇಸ್ಡ್, ಎಷ್ಟು ಲೈಟ್ ವೆಯ್ಟ್ ಆಗಿದೆ ಅಂತಂದರೆ, ನೀವು ಮುಖ ತೊಳೆದಾದ ನಂತರ ಮೇಕಪ್ ಹಚ್ಕೊಳ್ಳುವಾಗ ನೀವು ಮುಖನ ಒರೆಸಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ತೀರಾ. ಅದಾದ ನಂತರ ನೀವು ಈ ಪ್ರೈಮರನ್ನು ನೋಡಿ ಸ್ವಲ್ಪ ತಗೊಂಡು ಈ ಥರ ಮುಖಕ್ಕೆ ಬ್ಲೆಂಡ್ ಮಾಡಬೇಕು ಕ್ಲೀನಾಗಿ. ಅಂಡರ್ ಐ ಡಾರ್ಕ್ ಸರ್ಕಲ್ ಇರ್ಬೋದು ಅಥವಾ ಮುಖದಲ್ಲಿ ಏನಾದರೂ ಕಲೆಗಳಿರ್ಬೋದು, ಸ್ಪಾಟ್ಸ್ ಇರ್ಬೋದು, ಎಸ್ಪೆಷಲಿ ಪೋರ್ಸ್ ಎಲ್ಲ ಏನಾದರೂ ಇದ್ದರೆ ಕ್ಲೀನಾಗಿ ಕವರ್ ಮಾಡುತ್ತೆ. ನಿಮಗೆ ಮೇಕಪ್ ಹಾಕ್ಕೊಳ್ಳೋದಕ್ಕೆ ತುಂಬ ಸ್ಮೂತ್ ಬೇಸ್ ಇರುತ್ತಲ್ವ, ಅದನ್ನ ಕೊಡುತ್ತೆ. ಅದಾದ ನಂತರ ನೀವು ಫೌಂಡೇಶನ್ ಹಾಕಿಬಿಟ್ಟು ಬೇರೆ ಮೇಕಪ್ ಎಲ್ಲ ಮಾಡ್ಕೋಬೋದು. ಮೇಕಪ್ ಆದ ನಂತರ ನಿಮಗೆ ಸ್ಮೂತ್ ಫಿನಿಶಿಂಗ್ ಕೊಡುತ್ತೆ. ನಾನು ಆವಾಗಲೇ ಹೇಳಿದಾಗೆ ಬಾಲಿವುಡ್ ಫಿಲ್ಟರ್ ಅಂದರೆ ನಾವು ಫೋಟೋಗೆ ಫಿಲ್ಟರ್ ಹಾಕಿದಾಗ ನಮ್ಮ ಮುಖ ಎಷ್ಟು ಸ್ಮೂತ್ ಸಾಫ್ಟಾಗಿ ಕಾಣುತ್ತೆ, ಆ ಥರ ರಿಯಲ್ ಆಗಿ ಕಾಣೋ ಥರ ಮಾಡುತ್ತೆ. ನಾನು ಉಪಯೋಗ ಮಾಡ್ತಾ ಇರ್ತೀನಿ, ಯಾವಾಗಲೂ ಅಲ್ಲ, ಒಂದೊಂದು ಸರಿ. ಯಾಕಂತಂದರೆ ಮೇಕಪ್ ತುಂಬ ಜಾಸ್ತಿ ನಾನೇನು ಮಾಡ್ಕೊಳ್ಳಲ್ಲ. ಎಲ್ಲಾದರೂ ಹೊರಗಡೆ ಹೋಗಬೇಕು, ಈವೆಂಟ್ಗೆ ಹೋಗಬೇಕು ಅಂತ ಅಂದರೆ ಇದನ್ನ ಪ್ರೈಮರ್ ಆಗಿ ಬಳಸ್ತೀನಿ. ತುಂಬ ಚೆನ್ನಾಗಿದೆ. ಇವತ್ತು ನಾನು ಉಪಯೋಗ ಮಾಡಿದೆ. ನಾನು ಅಂದರೆ ಜಾಸ್ತಿ ಫೌಂಡೇಶನ್ ಕ್ರೀಮ್ ಎಲ್ಲ ಹಾಕಿಲ್ಲ, ಬಟ್ ನೋಡಿ ಲೈಟಾಗಿ ಇದನ್ನ ನಾನು ಅಪ್ಲೈ ಮಾಡಿಬಿಟ್ಟು, ನಾನೇನಂತಂದರೆ ಲ್ಯಾಕ್ಮಿ ಅವ್ರದ್ದು 925 ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್, CC ಕ್ರೀಮ್ ಅಂತಿರುತ್ತೆ, ಅದನ್ನ ಹಚ್ಕೊತೀನಿ. ನಾನು ಫೌಂಡೇಶನ್ ಕ್ರೀಮ್ ಬೇರೆ ಉಪಯೋಗ ಮಾಡಲ್ಲ. ನಿಮಗೆ ಲಾಸ್ಟ್ ಟೈಮ್ ನಾನು ಒಂದ್ಸರಿ ಹೇಳಿದ್ದೇನೆ, ಲ್ಯಾಕ್ಮಿ ಅವ್ರದ್ದು 925 CC ಕ್ರೀಮನ್ನು ಹಾಕಿದರೆ ಮತ್ತೆ ನೀವು ಬೇರೆ ಫೌಂಡೇಶನ್ ಕ್ರೀಮನ್ನು ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಡೈಲಿ ಉಪಯೋಗಕ್ಕೆ ನಿಮ್ಮ ಸ್ಕಿನ್ ನೀಟಾಗಿ ಕಾಣಬೇಕು, ಕ್ಲಾಸಿಯಾಗಿ ಕಾಣಬೇಕು, ಲೈಟಾಗಿ ಮೇಕಪ್ ಮಾಡ್ಕೊಂಡಾಗೆ ಕಾಣಬೇಕು, ರೆಡಿ ಆಗಬೇಕು ಅಂತಂದರೆ ಆಫೀಸಿಗೆ ಅಥವಾ ನಿಮಗೆ ಕಾಲೇಜ್ಗೆ ಹೋಗುವಾಗ ಆ 925 ಲ್ಯಾಕ್ಮಿ ಅವ್ರದ್ದು CC ಕ್ರೀಮ್ ಇದೆಯಲ್ವಾ, ಮಾಯ್ಶ್ಚರೈಸರ್ ಹಚ್ಬಿಟ್ಟು ಇದನ್ನು ಸ್ವಲ್ಪ ಲೈಟಾಗಿ ಹಚ್ಬಿಟ್ಟು ಕಂಪ್ಲೀಟಾಗಿ ಆ ಪೋರ್ಸ್ ಮತ್ತು ಮಾರ್ಕ್ಸ್ ಕಲೆಗಳಿದ್ರೆ ಇದು ಕಂಪ್ಲೀಟಾಗಿ ಕವರ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸನ್ನು ಕವರ್ ಮಾಡುತ್ತೆ. ಅದಾದ ನಂತರ ಲ್ಯಾಕ್ಮಿ CC ಕ್ರೀಮನ್ನು ಕ್ಲೀನಾಗಿ ತಗೊಂಡು ನೀವು ಮುಖಕ್ಕೆ ಬ್ಲೆಂಡ್ ಮಾಡಿದರೆ ನೋಡಿ, ಲೈಟಾಗಿ ನಿಮಗೆ ಮೇಕಪ್ ಮಾಡಿದರೆ ಯಾವ ಥರ ಪರ್ಫೆಕ್ಟ್ ಫಿನಿಶ್ ಸಿಗುತ್ತೆ ನೋಡಿ, ಆ ಥರ ಸಿಗುತ್ತೆ. ನಿಮಗೆ ಡಾರ್ಕ್ ಸ್ಪಾಟ್ ಆಗಲಿ ಕಲೆಗಳಾಗಲಿ ಎಲ್ಲೂ ಕಾಣಲ್ಲ, ಅಷ್ಟು ಸ್ಮೂತ್ ನೈಸ್ ಫಿನಿಶ್ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ಜಾಸ್ತಿ ಕಾಸ್ಟ್ಲಿ ಏನು ಕೂಡ ಇಲ್ಲ. ಇದರದ್ದು ಲಿಂಕ್ ಬೇಕಿದ್ರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಯೂಟ್ಯೂಬಲ್ಲಿ ಆದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಫೇಸ್ಬುಕ್ಕಲ್ಲಿ ನೀವು ನನ್ನ ವಿಡಿಯೋ ನೋಡೋದಿದ್ರೆ ಫಸ್ಟ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ಕೊಳ್ಳಿ. ಬೈ ಮಾಡಬೇಕು ಅಂತಿದ್ರೆ 925 CC ಕ್ರೀಮ್ ಹೇಳಿದ್ನಲ್ವಾ, ಅಂದರೆ ನೀವು ಫೌಂಡೇಶನ್ ಹಾಕಲ್ಲ, ಅದನ್ನ ಹಾಕಬೇಕು. ನಿಮಗೆ ಅದು ಸನ್ಸ್ಕ್ರೀನ್ ಥರನೂ ವರ್ಕ್ ಮಾಡುತ್ತೆ, ಮಾಯ್ಶ್ಚರೈಸರ್ ಥರ ಕೂಡ ವರ್ಕ್ ಮಾಡುತ್ತೆ. ತುಂಬ ಚೆನ್ನಾಗಿದೆ. ಅದರದ್ದು ಲಿಂಕ್ ಬೇಕಾದರೂ ಕೂಡ ನಾನು ಹಾಕಿರ್ತೀನಿ. ಇನ್ನೊಂದು ಏನು ಅಂತಂದರೆ, ಈ ಕ್ರೀಮನ್ನು ನೀವು ಕೈಗೆ ಅಂದರೆ ಲೈಕ್ ಕೈಯಲ್ಲಿ ಎಲ್ಲಾದರೂ ಸುಕ್ಕು ಆ ಥರ ಇದ್ದರೆ ನೀವು ಈ ಥರ ಅಪ್ಲೈ ಮಾಡಿಬಿಟ್ರೆ ಒಂದು ಸ್ವಲ್ಪ ನಿಮಗೆ ಒಳ್ಳೆ ಸ್ಮೂತ್ ಫಿನಿಶಿಂಗನ್ನು ಕೊಡುತ್ತೆ. ಕೈಗೆ ಆ ಸುಕ್ಕೆಲ್ಲ ಇದೆ ಅಲ್ವ, ಅಷ್ಟು ಬೇಗ ಕಾಣಲ್ಲ ನಿಮಗೆ. ಮತ್ತು ಸ್ಕಿನ್ ಒಂದು ಸ್ವಲ್ಪ ಲೈಟಾಗಿ ನಿಮಗೆ ಬ್ರೈಟ್ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ಈ ರಿನಿ ಅವ್ರದ್ದು ಬಾಲಿವುಡ್ ಫಿಲ್ಟರ್ ಅನ್ನುವಂಥ ಪ್ರೈಮರ್ದು ಸ್ಪೆಷಾಲಿಟಿ. ಯೂಶ್ವಲ್ ಆಗಿ ನಾವು ಮೇಕಪ್ ಹಚ್ಕೋಬೇಕಂತಂದರೆ ಪ್ರೈಮರ್ ಹಾಕಿದರೆ ತುಂಬ ಒಳ್ಳೆಯದು, ಪರ್ಫೆಕ್ಟ್ ಫಿನಿಶಿಂಗ್ ಸಿಗುತ್ತೆ ನಿಮಗೆ. ತುಂಬ ಸರಿ ಏನಾಗುತ್ತೆ, ನಾವು ಡೈರೆಕ್ಟಾಗಿ ಮೇಕಪ್ ಅಥವಾ ಫೌಂಡೇಶನ್ ಕ್ರೀಮ್ ಹಚ್ಚಿದಾಗ ಕರೆಕ್ಟಾಗಿ ಸೆಟ್ ಆಗಲ್ಲ ಅದು. ಅಂದರೆ ಮುಖದಲ್ಲಿ ಕೆಲವೊಂದು ಸರಿ ಪ್ಯಾಚ್ ಇರ್ಬೋದು, ಕೇಕೆ ಥರ ಇರ್ಬೋದು, ಆ ಥರ ಕಾಣುತ್ತೆ. ಬಟ್ ಇದನ್ನ ಹಚ್ಬಿಟ್ಟು ನೀವು ಮೇಕಪ್ಪನ್ನು ಹಚ್ಚಿದ್ರೆ ಪರ್ಫೆಕ್ಟ್ ಫಿಲ್ಟರ್ ಹಾಕಿದಾಗ ನಿಮ್ಮ ಮುಖ ಯಾವ ಥರ ಸ್ಮೂತಾಗಿ ಕಾಣುತ್ತೆ ಆ ಥರ ಟೆಕ್ಸ್ಚರನ್ನು ಇದು ನಿಮಗೆ ರಿಯಲ್ ಲೈಫಲ್ಲಿ ಕೊಡುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ರಾಡಕ್ಟ್ ಬೇಕಾದರೆ ಬೈ ಮಾಡಿ. ಏನೇನಾದರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದಕ್ಕೆ ಮರಿಬೇಡಿ. ಸೊ ನೀವು ಮಾತ್ರ ನೋಡೋದಲ್ಲ, ಈ ವಿಡಿಯೋನ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.